ಮಿಸ್ಟರ್ ಮದಿನಾಯ್ ಮತ್ತು ಬಂಗಬೈದು ನಿರೀಕ್ಷೆದಿದ್ದು ಮಂದಿನಂಜಿ ತುಳಸಿ ವೇದಿಕೆಗಳೆದ್ದು ನಮ್ಮ ಚಿತ್ರದ ಬಗ್ಗೆ ಒಂದಾತು ಪಾತ್ರ ಅವಕಾಶ ಮಂತ್ರಿಗಳ ಗ್ರಾಮೋತ್ಸವ ಈ ಕಾರ್ಯಕ್ರಮದ ಸರ್ವ ಪದಾಧಿಕಾರಿಗಳ ಅಂಚನೆ ಅಧ್ಯಕ್ಷರಿಗೆ ಉಡಂಜಿಗೆ ತೊಂದರೆ ತಂದ ಅಂಚನೆ ನಮ್ಮ ಚಿತ್ರದ ಬಗ್ಗೆ ಪಂದ್ಕೊಂಡ ಅವೇತೋ ಸಿನಿಮಾಡು ಒಂಜಿ ಹಾಸ್ಯ ನಟನ ಮಂತ್ರಿನ ಸಾಯಿ ಕೃಷ್ಣ ಕುಡ್ಲ ಈ ಚಿತ್ರದ ಮುಖ್ಯ ಪಾತ್ರಗಳು ಲೇದಂಚನೆ ನಮ್ಮ ಊರದ ಪ್ರತಿಭೆ ಪ್ರಜ್ವಲಿ ಸುವರ್ಣದ ಈ ಒಂದು ಸಿನಿಮಾಡು ಒಂದು ಮುಖ್ಯ ಪಾತ್ರಡೆ ಉಳ್ಳೇನು ಅಂಚನೆ ಬಾಕಿದ ಹೊಸ ಪ್ರತಿಭೆಗಳು ನಮ್ಮ ಈ ಚಿತ್ರಡುಲ್ಲ ಬಟ್ ಒಂದು ಹೊಸ ಕಣ್ಣಲ್ಲಿ ಸೊ ಇದು ಮಾತ್ರ ಚಿತ್ರಕ್ಕೆ ನಮ್ಮ ಸಪೋರ್ಟ್ ಮಾಡ್ತಾರೆ ಅಂಚನೆ ನಮ್ಮ ಚಿತ್ರಗಳ ನಿಗಳ ಸಪೋರ್ಟ್ ಬೋರ್ಡು ಕೈತಲ್ದ ನಿಗಳ ಕೈತಲ್ದ ಥಿಯೇಟರ್ ರಿಲೀಸ್ ಆಯರಲು ಕಾಸರಗೋಡು ಅವಾರ್ಡ್ ಮುಳ್ಳೇರಿಯಾ ರಿಲೀಸ್ ಆಯರಲು ಒಂದು ಕೈತಲ್ದ ಥಿಯೇಟರ್ ಬೋರ್ಡು ನಮ್ಮ ಈ ಚಿತ್ರನ ತೂಡು ಸಪೋರ್ಟ್ ಮಾಡ್ಬೋದು ಏನಿಲ್ಲ ಅಂಚನೆ ನೇತ ಚಿತ್ರದ ನಿರ್ಮಾಣ ಮಾಡ್ತಾರೆ ಕೈತಲ್ದ ಪಳ್ಳೂರ್ದ ರಾಜೇಶ್ ಪೆರವು ನಿರ್ಮಾಣ ಆಪನಂಚಿನ ಚಲನಚಿತ್ರ ಅಂಚನೆ ಟ್ರಿಪಲ್ ಎಂ ಗ್ರೂಪ್ ಬ್ಯಾಂಗ್ಳೂರ್ ಅಷ್ಟನ ಒಂದು ಸಪೋರ್ಟ್ ಉಂಡು ಅಂಚನೆ ನಮ್ಮ ತಂಡದ ನಿರ್ಮಾಪಕರು ರಾಜೇಶ್ ಪಳ್ಳೂರು ಮಿಸ್ಟರ್ ಮದಿನಾಯ್ ಮತ್ತು ಬಂಗಬೈದು ನಿರೀಕ್ಷೆದಿದ್ದು ಮಂದಿನಂಜಿ ತುಳು ಸಿನಿಮಾ ಈ ಮಾತೆಲ್ಲ ಬರ್ತದು ಈ ಸಿನಿಮಾಡು ನಮ್ಮ ಕಾಸರಗೋಡು ಕುಡ್ಲ ಬಳ್ಳಾರಿಯ ಥಿಯೇಟರ್ ಅಕ್ಟೋಬರ್ ರಿಲೀಸ್ ಆಗ್ಬೋದು ಸೊ ಮಾತೆಲ್ಲ ಬದುಕೋದು ಸಹಕಾರ ಮಾಡ್ಬೋದು ಒಂದು ಏನೊಂದಿಲ್ಲ ಒಂದು ಕಾಸರಗೋಡ್ಲ ಬುಕ್ಕ ಮುಳ್ಳೇರಿಯ ಥಿಯೇಟ್ರ್ ನಿಗ್ಲೆ ಸ್ವಲ್ಪ ಕೈಚಲ ಹಾಕೊಂಡು ಸೊ ಮಾತೆಲ್ಲ ಬತ್ತು ತುಳಿ ಸಪೋರ್ಟ್ ಮಾಡ್ತೀವಿ. ನಮ್ಮ ಚಿತ್ರದ ಪೋಸ್ಟರ್ ಅವಾರ್ಡ್ ಬಾಕಿದ ಫಸ್ಟ್ ಲುಕ್ ಅವಾರ್ಡ್ ಅನಾಥ ಬೇಕಾ ಮೊಬೈಲ್ ಬರೋದು ಅಂತೀನಿ ಟೈಟಲ್ ಲಾಂಚ್ ಆಗ್ತಾನೆ ಆಲ್ರೆಡಿ ನಾನು ಬರ್ಪುನ ಟೀಸರ್ ಅವಾರ್ಡ್ ಟ್ರೈಲರ್ ಅವಾರ್ಡ್ ಐನಾತ್ ಬೇಗ ನಿಖಲ ಮೊಬೈಲ್ ಬರ್ಕೊಂಡು ಐನಾತ್ ನಿಖಲು ಶೇರ್ ಮಾಡ್ಬೋದು ಇಲ್ಲ ತಂಡು ಬಂದು ಸಪೋರ್ಟ್ ಮಾಡ್ಬೋದು ಕೈತಲ್ಲ ಥಿಯೇಟರ್ ಬೋದು ಸಿನಿಮಾ ಅಂತೋದು ಎಲ್ಲಿಯ ತಂಡಗೂ ಒಂದು ಮಲ್ಲ ಸಪೋರ್ಟ್ ಕೊಡೋ ಅಂಜನೆ ಈ ಚಿತ್ರದ ಮುಖ್ಯ ಪಾತ್ರ ಮತ್ತೆ ಪ್ರಜ್ವಲಿಸೋಣ ನಮ್ಮ ಊರದ ಪ್ರತಿಭೆ ಅರಳಕೊರೊಂದಲ್ಲ ಅರ್ನಂಜಿ ಅನಿಸಿಕೆ ಮಾಡ್ತೀವಿ. ಹರಿ ಓಂ ಮಾತೆರೆಲ್ಲ ನಮಸ್ಕಾರ. ಮುಗಿ ಬಂದಲಕ್ಕನೆ ಹೊಸ ಟೀಮ್ ಹೊಸ ಮೂವಿ ಹೊಸ ಪರಿಚಯ ಬರೋದು ಏನೆದುರುಗು ಅಂಜದ್ ಮಾತೆಲ್ಲ ಸಪೋರ್ಟ್ ಮಾಡ್ಕೊಡು ಲೈಫ್ ಅನ್ನಾಗ ತುಳುನಾಡು ಹಿಡಿಸಿದ ನಮ್ಮ ತುಳುಕು ಸಪೋರ್ಟ್ ಮಾಡ್ತಿದ್ದೀನ ನಮ್ಮ ತುಳೂರು ಬಂದ್ಬಿಡೆ ಕಾತೊಂಜಿ ವ್ಯಾಲ್ಯೂ ಇಚ್ಚಿ ಬಂದೋಡು ಇದು ಮಾತೆಲ್ಲ ಬರ್ಬರ್ ಬಂದಿನ ನಿರೀಕ್ಷೆ ಉಂಡು ಅಂಜನೆ ಮಾತೆಲ್ಲ ಬಲ್ಲೆ ನೀಗ್ಲೆಲ್ಲ ಫ್ಯಾಮಿಲಿ ಬಗ್ಗೆ ಮಾತೆಲ್ಲ ಶೇರ್ ಮಾಡ್ಲೆ ಮೂವಿ ಎಟ್ಟೆಂಡು ಬಲ್ಲೆ ಎಟ್ಟೆಜ್ಜಿ ಬಲ್ಲೆ ಲೈಫ್ ಅನ್ನಾಗ ನಮಗೆ ಕೊಂಚ ಅವಕಾಶ ಸಿಕ್ಕು ಈಗಲೂ ಅದೆಲ್ಲ ಚೇಂಜಸ್ ನಿಗ್ಲೆ ಕೂಡಿತ್ತು ನಮಗೆ ಗೊತ್ತಾಗ್ತು ಆಡಿಯನ್ಸ್ ಅದು ಎಕ್ಸ್ಪೆಕ್ಟ್ ಮಾಡ್ತಂದು ಏರ್ಪಣ್ಣದು ಇದು ಮಾತೆಲ್ಲ ತೋಡು ಖಂಡಿತವಾಗ್ಲಾ ಥ್ಯಾಂಕ್ ಯು.